ಪ್ರಸನ್ನ ಕಾಲು ನಮ್ಮ ದಾನ ಬೇಡುವನ ದೇವರೈಕ್ಯ ತಥಾಸ್ಮಿ ಪಂಟನ ಪೊತ್ತಿಗೆ ದೇವರ ಪ್ರಾರ್ಥನೆ ಅಂತಾನೆ ದೇವರನ್ನು ಶೇಷ ಅಂದಿಲೆ ಪೇರು ಅದೇ ತಗೊಂಡ ಅರ್ಥದಾಯಕ ಗೆಣಗ ಒರಿದಿನ ಅಂದು ದಾಯ್ತ ಒರಿದಿನ ಗೆಣಗ ಮಾತ ಅನುಗ್ರಹವಂತನ ಶಕ್ತಿ ಭಗವಂತನಿಗೆ ಮಹಾವಿಷ್ಣುವಿಗೆ ಅಂಚಾಂಡಲ ಮಹಾವಿಷ್ಣು ದೇವರಿಗೆ ಮೋಕ್ಷ ಕೊರ್ಪಣಂಚಿನ ಸಾಧನೆ ಮಾತ್ರ ತಾಂದಿ ಒಂದು ಒರಿದಿನ ಪೂರ ಅನುಗ್ರಹ ಶಕ್ತಿನಿ ನಾಗದೇವರಿಗೆ ರೈಕೋಸ್ಕರ ಶೇಷ ಅಂದಿದ್ದಾರೆ ಒರಿದಿನ ಬಂದ ಶೇಷ ಒರಿದಿನ ಮಹಾಶಕ್ತಿಯನ್ನು ಕೊಡ್ತಿನ ನಾಗದೇವರಿಗೆ ನಾವು ಇನ್ನಿತ ದಿವಸ ಪ್ರತಿಷ್ಠಾಪನದ 5ನೇ ವರ್ಷದ ವಿಶೇಷ ಪರ್ವದ ದಿವಸದ ನಾಗದೇವರಿಗೆ ಧ್ಯಾನಾವಾಹನ 14 ಕಟ್ಟಲೆ ಪೂಜೆನ ದೇವರಿಗೆ ಅರ್ಪಣವಂತ ದೇವರ ಅರ್ಪಣವಂತ ಸೇವೆ ಅನಂತ ಸ್ವೀಕಾರವಂತೊಂದು ಈ ಸನ್ನಿಧಾನದ ದಿನೇ ದಿನೇ ಸಾನ್ನಿಧ್ಯ ಅಭಿವೃದ್ಧಿ ಅವರು ಅಧಿಕ ಸಂಖ್ಯೆಡೆ ಭಕ್ತಾದಿಗಳು ಬರ್ತದೆ ನಾಗದೇವನ ಸನ್ನಿಧಾನದ ಶಾಂತಿನೇ ಅಯ್ಯಪ್ಪನ ಸನ್ನಿಧಾನ ದಾನ ಮಾತ್ರ ಅಕ್ಲ ಕಷ್ಟ ದೇವರಿಂದ ಪಣ್ಣದ ಬೇಡವನ್ವಿರ ಅಕ್ಲ ಕಷ್ಟ ಪೂರ ತೀರಿಸಾದು ಇಷ್ಟಾರ್ಥ ನೆರವೇರಿಸಾದ ಕೊರದು ಉತ್ತರೋತ್ತರ ಶ್ರೇಯಸ್ಸಾಗಲವೆಲ್ಲ ಅನುಗ್ರಹವಂತ ದೇವನದು ಪ್ರತ್ಯಶುದ್ಧಾಪರಸರವಾದ ತಲೆಪಟ್ಟಾದ ದೇವರ ಪ್ರಾರ್ಥನೆ ಆವಾಹಕ ದೇವತಾ ಪ್ರೇಮ ಮನಸೋದಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ. प्रार्थनां समर्पयामि. कायेन वाचा मनसेन्द्रियैर्वाक्यात्मनाधारगतभावं करोमि यज्ञलम्बरश्मी नारायणाय नमोऽस्तुते. शोभकृत् परमात्मा कायेन वाचा मनसेन्द्रियैर्वाक्यात्मनाधारगतभावं
स्वामी 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 हरिहर सुतने अनाथ रक्षकने आपत्मन
पुत्रणां तन्तो पुत्रणां तन्तो पुत्रणाः अजनाः सजनाः सन्तु जीवन्तु शरदां शतं मङ्गलनीराजनं समर्पयामि तर्पणं समर्पयामि चामरं समर्पयामि व्यजनं समर्पयामि तर्पणं समर्पयामि पादुके समर्पयामि ಐದನೇ ವರ್ಷದ ವಿಶೇಷ ವಾರ್ಷಿಕೋತ್ಸವವನ್ನು ದೇವರಿಗೆ ಗಣೆಯಾಗ ಪುರಸ್ಕರವಾದ ಪ್ರಧಾನ ಹೋಮ ನವಕ ಕಲಶಾಭಿಷೇಕ ಮತ್ತೊಂದು ನಾಗದೇವರಿಗೆ ತಮಿಳನ್ನು ಕೊಟ್ಟು ಆ ದೇವರಿಗೆ ನವಕ ಕಲಶಾಭಿಷೇಕ ಪುರಸ್ಕರವಾದ ಪಂಚಾಮೃತ ಧ್ಯಾನಾವಾಹನಾದಿ 14 ಗಂಟೆಯ ಪೂಜೆಗೆ ದೇವರಿಗೆ ಅರ್ಪಣವಂತ ದೇವರ ಅರ್ಪಣಂತ ಸೇವೆ ಎತ್ಕಿಂಚಿದ ಪಂಚಾಂಗಲೈನ ಅನಂತ ಸ್ವೀಕಾರ ಮತ್ತೊಂದು ಸಾನ್ನಿಧ್ಯೋದಾಲ ಸಂಕೋಚದಿಂದ ದೇವರ ದಿನೇ ದಿನೇ ಸಾನ್ನಿಧ್ಯ ಅಭಿವೃದ್ಧಿ ಚೈತನ್ಯಾಭಿವೃದ್ಧಿ ಲೋಕ ಕಲ್ಯಾಣಕ್ಕೋಸ್ಕರ ಸೇವೆ ದೇವರ ಅನಂತ ಸ್ವೀಕಾರ ಮಾಡಲಿ ಆ ಇಂಜಿನ ನಲವಾರು ವಿಶೇಷ ರೀತಿಯಾಗಿ ಆ ದೇವರ ಕೆಲಸ ಮಾಡಿದರೆ ಮಾತ್ರ ಇಲ್ಲ ಗ್ರಾಮ ರಾಜ್ಯದಲ್ಲಿ ಐಕ್ಯ ಮುಡಿಯನ್ನು ಕೊಟ್ಟು ಆ ಮಾತ್ರ ಇತೋಪಿ ಅತಿಶಯವಾದ ಆ ದೇವರ ಸೇವೆಯನ್ನು ನಾವೆಲ್ಲ ಯೋಗ ಭಾಗ್ಯ ದೇವರ ಅನುಗ್ರಹದಲ್ಲಿ ಯೋಗ ಭಾಗ್ಯ ವಿಜ್ಞಾನ ಕೊಟ್ಟು ಅಲ್ಲಾಹ ಮನ್ಪಿಗೆ ವ್ಯವಹಾರ ದಿನೇ ದಿನೇ ಅಭಿವೃದ್ಧಿ ಆದ ಮಾತ್ರ ಇಲ್ಲ ಆರೋಗ್ಯಪೂರ್ಣ ಆಯುಷ್ಯ ಉತ್ತರೋತ್ತರ ಶ್ರೇಯಸ್ಸನ್ನು ಆದ್ದರಿಂದ ಎಲ್ಲ 42 ದಿನದ ಸಂಧ್ಯಾ ಭಜನೆಲ್ಲ ನಮ್ಮ ಮಂದಿರವಿಲ್ಲ ಅದೇ ಸಂಧ್ಯಾ ಭಜನೆ ಸಂಧ್ಯಾ ಭಜನೆ 42 ದಿವಸದ ಇನ್ನು ದೇವರ ಪ್ರಾರ್ಥನೆ ಐಕ್ಲ ವೈದ್ಯ ವಿಘ್ನ ಬರ್ಕೊಳ್ಳಿಕ್ಕಿಲ್ಲ ದೇವರ ಪೂರ ದೂರಾಕಾರ ಸಂಧ್ಯಾ ಭಜನೆ ಇದಾದ ಅನುಕೂಲದಲ್ಲೂ ಕೂಡ ಐನು ಪೂರ ದೇವರೇ ಬರದಾದ ಬರೋದು ಆ ಮೈನ ಮಾತಿರನ ಈ ಜಾಗ ತರ್ಪಾದ ಅಕ್ಲ ಇಂಚಿನ ಮಾತು ಇಷ್ಟಾರ್ಥುಂಟ ಆ ಇಷ್ಟಾರ್ಥನ ಪೂರ ಅಯ್ಯಪ್ಪ ಸ್ವಾಮಿ ಈ ನೆರವೇರಿಸಾರ ಗೋರ್ಗಳು ಬರ್ತದೆ ಎಲ್ಲ ಕಟ್ಟಡ ಪರಿಹಾರ ದೇವರ ಕಣ್ಣಾಡಿಗೆ ದೇವರು ಪರಿಹಾರವಂತರಿಗೆ ಡಿ ಗ್ರಾಮರಾಜ್ಯನ ಉದಾರವಂತರಿಗೆ ಅಂದ್ಕೊಂಡು ಮಾತಿರ್ತದೆ ಮಾತಿನ ಬಾಯಿ ಬರ್ತಂತೆ ಮಲ್ಲು ಯೋಗ ದೇವರ ಪ್ರಾರ್ಥನೆ ಅಯ್ಯಪ್ಪ ಸ್ವಾಮಿ ದೇವರ ಮಾತಾಡಿಗೆ ಗೋವಿಂದ
Thank you.